ಮಂಗಳೂರು ಮಹಾನಗರ ಪಾಲಿಕೆ ಆಯುಕ್ತರ ಕಚೇರಿಗೆ ಗುರುವಾರದಂದು ಬೀದಿ ಬದಿ ವ್ಯಾಪಾರಿಗಳು ದಿಢೀರ್ ಮುತ್ತಿಗೆಯನ್ನು ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ. ಬೀದಿ ವ್ಯಾಪಾರಿಗಳಿಗೆ ಗುರುತಿನ ಚೀಟಿ ನೀಡಲು ಆಗ್ರಹಿಸಲಾಗುತ್ತಿದೆ. ವರ್ಷ ಕಳೆದರೂ ಕೂಡ ಇನ್ನೂ ಗುರುತಿನ ಚೀಟಿಯನ್ನೇ ನೀಡಿಲ್ಲ. ಗುರುತಿನ ಚೀಟಿ ಮುದ್ರಣಗೊಂಡರೂ ಅದನ್ನು ಬೀದಿ ಬದಿ ವ್ಯಾಪಾರಿಗಳಿಗೆ ಹಂಚಿಕೆ ಮಾಡುತ್ತಿಲ್ಲ. ಇದಲ್ಲದೆ ಪಾಲಿಕೆ ಅಧಿಕಾರಿಗಳಿಂದ ವ್ಯಾಪಾರಿಗಳಿಗೆ ನಿತ್ಯ ಕಿರುಕುಳ ನೀಡಲಾಗುತ್ತಿದೆ. ಏನೆಂದರೆ ಅನಧಿಕೃತವಾಗಿದೆ ಎಂದು ವ್ಯಾಪಾರಿಗಳ ಸಾಮಾನು ಸರಂಜಾಮುಗಳನ್ನು ಕೂಡ ಅಧಿಕಾರಿಗಳು ಹೊತ್ತೊಯ್ಯುತ್ತಿದ್ದಾರೆಂದು ವ್ಯಾಪಾರಿಗಳು ಆರೋಪಿಸುತ್ತಾರೆ. ಹಲವು ಬಾರಿ ಪಾಲಿಕೆ ಮುಂದೆ ಪ್ರತಿಭಟನೆ ನಡೆಸಲಾಗಿತ್ತು. ನಮ್ಮ ಬೇಡಿಕೆ ಈಡೇರಿಸುವುದಾಗಿ ಭರವಸೆ ನೀಡಿದ್ದರೂ ನಮ್ಮನ್ನ ಕಡೆಗಣಿಸಲಾಗುತ್ತಿದೆ ಎಂದು ಡಿವೈಎಫ್ಐ ನೇತೃತ್ವದಲ್ಲಿ ಮಂಗಳೂರು ನಗರ ಪಾಲಿಕೆ ಕಮಿಷನರ್ ಕಚೇರಿಗೆ ಮುತ್ತಿಗೆ ಹಾಕಿದ ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಆರೋಪಿಸುತ್ತಾರೆ. ಬಹಳಷ್ಟು ಮಂದಿ ಬೀದಿ ಬದಿ ವ್ಯಾಪಾರಿಗಳು ಈ ಸಂದರ್ಭ ಜಮಾಯಿಸಿದರು. ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಬಂದೋಬಸ್ತ್ ಏರ್ಪಡಿಸಿದರು. ವಿಚಾರ ಹೇಳಿದ್ದೇವೆ. ಏನಂತ ಹೇಳಿದ್ರೆ 25-30 ನೀವು ಕೊಡ್ಲಿಕ್ಕೆ ಆಗದಿದ್ರೆ 1ನೇ ತಾರೀಕು ನವೆಂಬರ್ 1 ಕರ್ನಾಟಕ ರಾಜ್ಯೋತ್ಸವದಲ್ಲಿ ಮಾನ್ಯ ಉಸ್ತುವಾರಿ ಸಚಿವರು ಮಾತಾಡುವಂತ ಸಂದರ್ಭದಲ್ಲಿ ನಾವು ಆ ಕಾರ್ಯಕ್ರಮಕ್ಕೆ ಮುತ್ತಿಗೆ ಹಾಕ್ತೇವೆ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಒಳಗೆ ಕೊಟ್ಟು ಬಂದಿದ್ದೇವೆ. ಆ ಒಂದು ವಿಚಾರದಲ್ಲಿ ಮಹಾನಗರ ಪಾಲಿಕೆ ಕೂಡಲೇ ನಮ್ಮ ಬೀದಿ ವ್ಯಾಪಾರಿಗಳಿಗೆ ಐಡಿ ಕಾರ್ಡ್ ಕೊಡಿಸುವಂತ ಕೆಲಸವನ್ನ ಮಾಡಬೇಕು. ಈ ಹೋರಾಟವನ್ನು ನಾವು ತೀವ್ರಗೊಳಿಸ್ತೇವೆ. ಯಾಕಂತ ಹೇಳಿದ್ರೆ ಬೀದಿ ವ್ಯಾಪಾರಿಗಳು ಇವತ್ತು ಹೇಳ್ತಾರೆ 10,000 ಮಂದಿಗೆ ಸ್ವನಿಧಿ ಕೊಟ್ಟಿದ್ದೀವಿ ಅಂತ. 10,000 ಮಂದಿ ಸ್ವನಿಧಿಯಲ್ಲಿ ನಿಮಗೆ ಕನಿಷ್ಠ 667 ಜನರಿಗೆ ಐಡಿ ಕಾರ್ಡ್ ಕೊಡಿಸಲಿಕ್ಕೆ ಸಾಧ್ಯ ಆಗುದಿಲ್ಲ. ಇವತ್ತು ನಮ್ಮ ಹೋರಾಟ ತೀವ್ರ ಮಾಡುವಂತದ್ದು. ಇವತ್ತು ಇಲ್ಲಿಂದ ಹೋಗುವಂತ ಪ್ರಶ್ನೆ ಅಲ್ಲ, ಮುಂದಿನ ಹೋರಾಟವನ್ನು ತೀರ್ಮಾನ ಮಾಡಿ ನಾವು ಇಲ್ಲಿಂದ ನಿರ್ಗಮಿಸ್ತಾ ಇರುವಂತ 30ನೇ ತಾರೀಕಿನ ನಂತರ ನವೆಂಬರ್ 1ನ ಹೋರಾಟಕ್ಕೆ ನಾವು ಮುಂದೆ ತಯಾರು ಮಾಡುವಂತ ಸಿದ್ಧತೆಯಿಂದ ನಾವು ಇವತ್ತು ಹೊರಡ್ತಾ ಇದ್ದೇವೆ. ಯಾರು ಕೂಡ ಈ ಮಹಾನಗರ ಪಾಲಿಕೆ ಅಧಿಕಾರಿಗಳು, ನಗರ ಆಡಳಿತ ನಮ್ಮ ಈ ಹೋರಾಟವನ್ನ ನೀವು ಲಘುವಾಗಿ ಪರಿಗಣಿಸಬೇಡಿ. ಇವತ್ತಿನ ರೀತಿಯಲ್ಲಿ ವಿಶಿಷ್ಟವಾಗಿ ನಾವು ಯಾವುದೇ ರೀತಿಯ ಒಂದು ವಿಚಾರವನ್ನು ತಿಳಿಸದೇನೆ ಮಾಹಿತಿಯನ್ನು ಕೊಡದೆ ಹೋರಾಟ ಮಾಡ್ತೀವಿ. ಈ ಹೋರಾಟದಲ್ಲಿ ನೀವು ನಮ್ಮ ಮೇಲೆ ಕೇಸ್ಗಳನ್ನ ಹಾಕಿದ್ದೀರಿ, ನಾವು ಕೇಸ್ಗಳನ್ನ ನಿಮ್ಮ ಎದುರಿಸ್ತಾ ಇದ್ವಿ. ನಮ್ಮ ಮೇಲೆ ಕ್ರಿಮಿನಲ್ ಕೇಸ್ಗಳನ್ನ ಹಾಕಿದ್ದೀರಿ. ಬಡವರನ್ನ ನೀವು ಅವರ ಮೇಲೆ ದೌರ್ಜನ್ಯ ಮಾಡುವಾಗ ನಾವು ಹೋಗಿ ನಿಂತಿದ್ದೇವೆ. ನಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿದ್ದೀರಿ. ಜೈಲಿಗೆ ಹೋಗಿ ನಾವು ತಯಾರಿದ್ದೇವೆ. 30ನೇ ತಾರೀಕೊಳಗೆ ನೀವು ಕೊಡಿಸುವಂತ ಕೆಲಸವನ್ನು ಮಾಡಬೇಕು. ಅಸಾಧ್ಯವಾದರೆ ನಾವು ನವೆಂಬರ್ 1ಕ್ಕೆ ನಾವು ಕನ್ನಡ ರಾಜ್ಯೋತ್ಸವವನ್ನ ಹೋರಾಟ ದಿನವಾಗಿ ಮಾಡಬೇಕಾಗ್ತದೆ ಅನ್ನುವಂತ ಎಚ್ಚರಿಕೆಯನ್ನ ಕೊಟ್ಟಿದ್ದೇವೆ. 10 ಜನ ಬೀದಿ ಬದಿ ವ್ಯಾಪಾರದ ಪಟ್ಟಣ ಸಭೆ ಅಧ್ಯಕ್ಷ ಇದ್ದೇನೆ. 1 ವರ್ಷ 3 ತಿಂಗಳಾಯ್ತು. ಅವರು ಮೀಟಿಂಗ್ ಕರೀತಾನೆ ಇಲ್ಲ. ನಮ್ಗೆ ಐಡಿ ಕಾರ್ಡ್ ಕೊಡು ಅಂದರೆ ಕೊಡ್ತಾನೆ ಇಲ್ಲ. ಬರೀ ಮುಂದಕ್ಕೆ ಹಾಕ್ತಾನೆ ಇದೆ. 10 ತಾರೀಕಿಗೆ ಕೊಡ್ತೇವೆ, 1 ತಾರೀಕಿಗೆ ಕೊಡ್ತೇವೆ, 4 ತಾರೀಕಿಗೆ ಕೊಡ್ತೀವಿ ಅಂತ ಬರೀ ಚತಾಸ್ತಾ ಇರೋದು. ಮತ್ತು ಇಲ್ಲಿಗೆ ನಮ್ಮ ಜನ ಎಲ್ಲ ನಾವು ಬಂದು ಇಲ್ಲಿ ಬೀದಿ ಬದಿ ವ್ಯಾಪಾರದವರು ಮಹಾನಗರ ಪಾಲಿಕೆ ಹತ್ರ ಕೂತು ಕೂಡಲೇ ನಮಗೆ ಸಮಾಧಾನ ಮಾಡಿ ಕಳಿಸ್ಕೊಡ್ತಾರೆ. ಈಗ 1 ತಾರೀಕಿಗೆ ಕೊಡ್ತೀವಿ ಅಂತ ಹೇಳಿದಾರಲ್ಲ, ಈಗ 1 ತಾರೀಕಿಗೆ ನಮ್ಗೆ ಐಡಿ ಸಿಗಲಿದ್ರೆ ನಮ್ಮ ಜನ ಎಲ್ಲ ಬಂದು ನಾವು ಇಲ್ಲೇ ಒಟ್ಟಾಗಿ ಕೂತ್ಕೊಳ್ಳೋದು. ಐಡಿ ಕಾರ್ಡ್ ಸಿಗೋವರೆಗೆ ನಾವು ಬಿಲ್ಕುಲ್ ಹೋಗಲಿಕ್ಕೆ ಚಾನ್ಸಸ್ ಇಲ್ಲ. 20-25 ವರ್ಷದಿಂದ ಅದನ್ನೇ ಹೇಳ್ತಾ ಇದ್ದಾರೆ. ಬರೀ ಇವತ್ತು ಕೊಡ್ತೇವೆ, ನಾಳೆ ಕೊಡ್ತೇವೆ, ಅದೇ ಮಾಡೋದು. ನಮಗೆ ಕಷ್ಟ ಆಗ್ತೈತಲ್ಲ. ಅಷ್ಟು ಮಾಲ್ ತಗೊಂಡು ಬಂದು ಲುಕ್ಸಾನ್ ಮಾಡ್ತಾರೆ, ತುಂಬ್ಕೊಂಡು ಓಡಿ ಹೋಗ್ತಾರೆ. ಗೊತ್ತಿಲ್ದಂಗೆ ಬರ್ತಾರೆ, ತುಂಬ್ತಾರೆ, ತೊಗೊಂಡು ಹೋಗ್ತಾರೆ. ಅನಾಥ ಮಕ್ಕಳಿಗೆ ಕೊಟ್ಟಿವಿ, ನಾವು ಹಾಸ್ಟೆಲಿಗೆ ಕೊಟ್ಟಿವಿ ಅಂತ ಹೇಳ್ತಾರೆ. 10,000 20,000 ರೂಪಾಯಿ ಮಾಲ್ ತುಂಬ್ಕೊಂಡು ಹೋಗ್ತಾರೆ. ಮತ್ತು ಇಲ್ಲಿ ಬಂದು ಕೇಳುವಾಗೆ ನಾವು ಯಾರು ತುಂಬಲೇ ಇಲ್ಲ, ನಾವು ತರಲೇ ಇಲ್ಲ, ಅದೇ ಹೇಳ್ತಾರೆ. ಬೀದಿ ವ್ಯಾಪಾರ ಏನಿದೆ ಅದು ಇವತ್ತು ನಿನ್ನೆ ಹುಟ್ಟಿದ್ದಲ್ಲ. ಇದು ನಮ್ಮ ದೇಶಕ್ಕೆ ಸ್ವತಂತ್ರ ಬರೋಕ್ಕೆ ಮೊದಲೇ ರಾಜ ಮಹಾರಾಜರ ಕಾಲದಿಂದಲೂ ಬೀದಿ ವ್ಯಾಪಾರ ಇತ್ತು. ಆದರೆ ಅದಕ್ಕೊಂದು ನಿಯಮ ಇರಲಿಲ್ಲ, ಒಂದು ಕಾನೂನು ಇರಲಿಲ್ಲ, ಒಂದು ಕಟ್ಟಳೆ ಇರಲಿಲ್ಲ. ಹಾಗಾಗಿ ಏನು ಮಾಡಿದೆ, 2014ರಲ್ಲಿ ಪಾರ್ಲಿಮೆಂಟಲ್ಲಿ UPA 2 ಗೌರ್ಮೆಂಟ್ ಇದ್ದಾಗ ಸರ್ ಲೋಕಸಭೆಯಲ್ಲಿ ಒಂದು ಇಡೀ ಸಮಗ್ರವಾದ ಒಂದು ಮಸೂದೆಯನ್ನು ತಂದರು. ಇಡೀ ಭಾರತ ದೇಶಕ್ಕೆ ಅನ್ವಯ ಆಗುವಂಥ ಒಂದು ಮಸೂದೆ. ಬೀದಿ ಬದಿ ವ್ಯಾಪಾರಿಗಳ ಹಕ್ಕುಗಳ ರಕ್ಷಣೆ ಮತ್ತು ನಿಯಂತ್ರಣ ಒಂದು ಕಾನೂನು ಬೈದಂಡು. ಆ ಕಾನೂನು ಅನ್ವಯದಲ್ಲಿ ಒಂದು ಟೌನ್ ವೆಂಡಿಂಗ್ ಕಮಿಟಿ, ಪಟ್ಟಣ ವ್ಯಾಪಾರ ಸಮಿತಿ ಅಂತ ಒಂದು ಕಮಿಟಿ ರಚನೆ ಆಯಿತು. ಅದರಲ್ಲಿ ನಮ್ಮ ಬೀದಿ ವ್ಯಾಪಾರಿಗಳು 10 ಜನ ಚುನಾವಣೆಯಲ್ಲಿ ಗೆದ್ದು ಹೋದಂಥ 10 ಜನ ಪ್ರತಿನಿಧಿಗಳು ಒಳಗಡೆ ಇದ್ದಾರೆ. ಅದಲ್ಲದೆ ಒಬ್ಬ ನಿವೃತ್ತ ನ್ಯಾಯಾಧೀಶರು, ಸಾಮಾಜಿಕ ಕಾರ್ಯಕರ್ತರು, ಇದು ನಮ್ಮ ಏನು ಮಾನಪ ಸದಸ್ಯರಿದ್ದಾರೆ, ಅದರಲ್ಲಿ ಸಹ 1-2 ಸದಸ್ಯರನ್ನು ಆ ಕಮಿಟಿಗೆ ಹಾಕಿದ್ದಾರೆ. ಅದೊಂದು ಸಕ್ರಿಯವಾಗಿರು. ಆ ಕಮಿಟಿ ಮೀಟಿಂಗ್ ಕರೆಯಿದೆ 1.5 ವರ್ಷ ಆಯಿತು. ಮತ್ತು ಆ ಅಧಿನಿಯಮ ಇದೆಯಲ್ಲ 2014, ಅದನ್ನು 2019ರಲ್ಲಿ ಇಲ್ಲಿ ಕರ್ನಾಟಕ ವಿಧಾನಸಭೆಯಲ್ಲಿ ಅದರಲ್ಲೂ ಕೆಲವೊಂದು ತಿದ್ದುಪಡಿಯನ್ನು ಮಾಡಿ ಇನ್ನೊಂದು ಮಸೂದೆಯನ್ನು ಕರ್ನಾಟಕ ವಿಧಾನಸಭೆಯಲ್ಲಿ ಪಾಸ್ ಮಾಡಿ ಅದು ಜಾರಿಯಾಗಿದೆ ಸರ್. ಈಗ ಸಾರ್ವಜನಿಕರಿಗೆ ಒಂದು ಹಕ್ಕಾಗಿದೆ. ಆ ಜಾರಿಯ ಅಂಗವಾಗಿ
ನಮಗೆಲ್ಲರಿಗೂ ಗುರುತು ಚೀಟಿ ಪ್ರಿಂಟಾಗಿ 1.5 ವರ್ಷ ಆಗಿದೆ. ಕಾರ್ಪೊರೇಷನ್ ಕಚೇರಿ ಒಳಗಡೆ ಇದೆ ಸರ್. ಎಲ್ರಿಗೂ ಸರ್ವೆ ಮಾಡಿದ್ದಾರೆ, ಪ್ರಿಂಟ್ ಮಾಡಿ ಅದಕ್ಕೆಲ್ಲ ಸಾರ್ವಜನಿಕರ ಹಣವನ್ನು ಬಳಕೆ ಮಾಡಿದ್ದಾರೆ ಆ ಪ್ರಿಂಟ್ ಮಾಡಲಿಕ್ಕೆ. ಇವತ್ತು ಯಾವುದೇ ರೀಸನ್ ಕೊಡದೆ ಅದನ್ನೆಲ್ಲ ತಡೆ ಹಿಡಿದಿದ್ದಾರೆ. ಅದಕ್ಕೇನು ರೀಸನ್ ಇಲ್ಲ ಸರ್. ನಮ್ಮದು ಬೇಡಿಕೆ ಏನಿಲ್ಲ. ಈಗೇನು 600 ಚಿಲ್ಲರೆ ಏನು ನಾವು ಸದಸ್ಯರಿದ್ದೇವೆ, ನಾವು ID ಕಾರ್ಡ್ ತೊಗೊಂಡಿರೋರು, ಅಷ್ಟು ಜನರಿಗೆ ID ಕಾರ್ಡ್ ಇಶ್ಯೂ ಆಗಬೇಕು. ಮತ್ತು ಮುಂದೇನ ಏನು ನಾವು ಅರ್ಜಿಗಳನ್ನು ಕೊಟ್ಟಿದ್ದೇವೆ ಅದನ್ನು ಪರಿಶೀಲನೆ ಮಾಡಿ ಯಾರಿಗೆಲ್ಲ ಅರ್ಹತೆ ಇದೆ ಎಲ್ರಿಗೂ ಕೊಡಿ ಅಂತ ನಾವು ಹೇಳ್ತೇವೆ ಸರ್. ನಿಜವಾಗಿ ನಮ್ಮ ಕಾನೂನಿನ ಅಡಿಯಲ್ಲಿ ಯಾರಿದ್ದಾರೆ, ಅರ್ಹತೆ ಯಾರಿಗಿದೆ ಬೀದಿ ಅವರಿಗೆ ಅದನ್ನೆಲ್ಲ ಕೊಡಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೇವೆ.